ನೋಡಿದ್ರಲ್ವಾ ಸೂಪರ್ ಹೆಲ್ದಿ ಆಗಿರುವಂತಹ ಟೀ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಟೀ ರೆಡಿಯಾಗಿದೆ. ಹಲೋ ನಮಸ್ತೆ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂತಹ ಟೀ ರೆಸಿಪಿನ ನಾನು ಹೇಳ್ತಾ ಇದ್ದೀನಿ. ಯೂಶ್ವಲ್ ಆಗಿ ಎಲ್ರಿಗೂ ಟೀ ಅಥವಾ ಕಾಫಿ ಕುಡಿಯುವಂಥ ಅಭ್ಯಾಸ ಇರುತ್ತೆ, ದಿನನಿತ್ಯ ಕುಡಿಯುವಂಥ ಅಭ್ಯಾಸ ಇರುತ್ತೆ. ಈ ಟೀ ಕಾಫಿ ಕುಡಿಯುವಾಗ ನಾವು ಇದಕ್ಕೊಂದು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹಾಕಿಬಿಟ್ಟು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋ ಥರ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಅಡುಗೆ ಮನೆಯಲ್ಲಿ ದಿನ ನಮಗೆ ಸಿಗುವಂತಹ ಕೆಲವೊಂದು ಮಸಾಲ ಪದಾರ್ಥಗಳನ್ನು ಹಾಕಿ ಈ ಸ್ಪೆಷಲ್ ಟೀಯನ್ನು ಮಾಡಿ ದಿನ ಕುಡಿದರೆ ಖಂಡಿತವಾಗ್ಲೂ ದೇಹದ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ವಿಡಿಯೋ ನೋಡಿ ರೆಸಿಪಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಆ್ಯಕ್ಚುಲ್ ಆಗಿ ಈ ರೆಸಿಪಿ ಏನು ಅಂತಂದರೆ ಖಡಕ್ ಆಗಿರುವಂಥ ಕಷಾಯ ಅಥವಾ ಬೇರೆ ಏನೂ ಅಲ್ಲ. ನಾವು ನಾರ್ಮಲ್ ಆಗಿ ದಿನನಿತ್ಯ ಕುಡಿಯುವಂತಹ ಟೀಗೆ ಒಂದು ಸ್ವಲ್ಪ ಮಸಾಲ ಪದಾರ್ಥಗಳ ಫ್ಲೇವರನ್ನು ಸೇರಿಸಿ ಅದು ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಟೀ ಅಷ್ಟೇ. ತುಂಬಾ ಸಿಂಪಲ್ ಆಗಿರುವಂಥ ದಿನ ನಾವು ಕುಡಿಯಬಹುದಾದಂತಹ ಒಂದು ರೆಸಿಪಿ. ಈ ಸ್ಪೆಷಲ್ ಆಗಿರುವಂತಹ ಟೀ ಮಾಡಲಿಕ್ಕೆ ನಾನು ಒಂದು 2 ಕಪ್ಪಷ್ಟು ನೀರನ್ನು ತಗೊಂಡಿದ್ದೇನೆ. ಇದು ದೊಡ್ಡ ಗ್ಲಾಸಲ್ಲಿದೆ, ಕಪ್ಪಲ್ಲಿ ಹಾಕಿದರೆ 2 ಕಪ್ಪಷ್ಟು ನೀರಾಗುತ್ತೆ. ಸೊ 2 ಕಪ್ಪಷ್ಟು ಟೀ ಮಾಡಬೇಕಿದ್ರೆ ನೀವು ಒಂದು ಸ್ವಲ್ಪ ಶುಂಠಿ, ಅದಾದ ನಂತರ ನೋಡಿ ಕಾಳುಮೆಣಸು ಕೂಡ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ಕಾಳುಮೆಣಸು, 8ರಿಂದ 10 ಕಾಳುಮೆಣಸು, ಒಂದು ಚಿಕ್ಕ ತುಂಡಷ್ಟು ಚಕ್ಕೆ, ಅದಾದ ನಂತರ ಒಂದು 2-3 ಏಲಕ್ಕಿ, ಅರ್ಧ ಟೇಬಲ್ ಸ್ಪೂನಷ್ಟು ಟೀ ಪೌಡರ್, 1/4 ಟೇಬಲ್ ಸ್ಪೂನಷ್ಟು ಆರ್ಗ್ಯಾನಿಕ್ ಅರಿಶಿನ ಪುಡಿ. ನಾರ್ಮಲ್ ಆಗಿ ಅಂಗಡಿಯಲ್ಲಿ ಸಿಗುವಂಥ ಇದು ಅರಿಶಿನ ಪುಡಿಯನ್ನು ಯೂಸ್ ಮಾಡಬೇಡಿ, ಕಲರ್ ಮಿಕ್ಸ್ ಆಗಿರುತ್ತೆ. ಆರ್ಗ್ಯಾನಿಕ್ ಆಗಿ ಸಿಗುವಂಥ ಅರಿಶಿನ ಪುಡಿ ಅಥವಾ ನಿಮ್ಮ ಮನೆಯಲ್ಲಿ ಅರಿಶಿನ ಕೊಂಬಿದ್ರೆ ಅದರದ್ದು ಚಿಕ್ಕ ತುಂಡನ್ನು ಗುದ್ದಿನೂ ಹಾಕೋಬಹುದು. ಸ್ವಲ್ಪ ಲಿಂಬೆ ರಸ ಬೇಕಾಗುತ್ತೆ. ಆಮೇಲೆ ನಮಗೆ ಸಿಹಿಗೆ ಒಂದು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಸ್ವೀಟ್ ನೋಡಿಕೊಂಡು ನೀವು ಬೆಲ್ಲ ಹಾಕ್ಬೋದು. ಬೆಲ್ಲ ಬೇಡ ಅನ್ನುವರು ಹನಿ ಕೂಡ ಹಾಕ್ಬೋದು, ಜೇನು ಕೂಡ ಹಾಕ್ಬೋದು. ಬಟ್ ಜೇನು ಹಾಕಿದರೆ ಏನಾಗುತ್ತೆ, ತುಂಬ ಹೀಟ್ ಆಗುತ್ತೆ ದೇಹ. ಆದ್ದರಿಂದ ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾವು ದಿನಾ ಜೇನು ಹಾಕಿರುವಂಥ ಟೀ ಕುಡಿದರೆ ಉಷ್ಣ ಜಾಸ್ತಿ ಆಗ್ಬೋದು. ಆದ್ದರಿಂದ ಬೆಲ್ಲನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕಫ ತುಂಬ ಇದೆ ಅಂದರೆ ಇಮಿಡಿಯೇಟಾಗಿ ರಿಲೀಫ್ ಸಿಗಬೇಕು ಅಂತಿದ್ರೆ ನೀವು ಹನಿ ಕೂಡ ಹಾಕ್ಬೋದು. ಹೀಗೆ ಟೀ ಮಾಡೋಕ್ಕಿಂತ ಮುಂಚೆ ನೀವು ಈ ಕಾಳುಮೆಣಸು ಮತ್ತು ಚಕ್ಕೆ ಇದೆಯಲ್ವ, ಹಾಗೆಯೇ ಈ ಏಲಕ್ಕಿ, ಇದೆಲ್ಲದನ್ನು ಒಂದು ಸ್ವಲ್ಪ ಗುದ್ಕೋಬೇಕು. ಫಸ್ಟ್ ಇದನ್ನ ಗುದ್ಬಿಟ್ಟು ಆಮೇಲೆ ನಾನು ಶುಂಠಿನ ಗುದ್ಕೊತೀನಿ. ನೋಡಿ, ಇದನ್ನ ಒಂಚೂರು ಪುಡಿ ಮಾಡಿದ ನಂತರ ನಾವು ಶುಂಠಿ ಹಾಕಿ ಶುಂಠಿನ ಕೂಡ ಜಜ್ಜಿಬಿಟ್ಟು ಹಾಕ್ಕೊಳ್ಳೋಣ. ಶುಂಠಿ ನಿಮಗೆ ಕಫ ಜಾಸ್ತಿ ಆಗಿದೆ ಅಂತಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಾರ್ಮಲ್ ಆಗಿ ಮಾಡೋ ಟೀ ಆದರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ಈ ಎಲ್ಲ ಮಸಾಲ ಪದಾರ್ಥಗಳನ್ನು ನಾನು ಗುದ್ದಿಬಿಟ್ಟು ಇಟ್ಕೊಂಡಿದ್ದೀನಿ, ಅಂದರೆ ಜಜ್ಜಿಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಟೀ ಮಾಡೋಣ. 2 ಕಪ್ಪಷ್ಟು ನೀರನ್ನು ನಾನು ಹಾಕೊತಾ ಇದ್ದೀನಿ. 2.5 ಅಥವಾ 2 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಅದಾದ ನಂತರ ಇವಾಗ ಅರಿಶಿನ ಪುಡಿ ಮತ್ತು ಟೀ ಪುಡಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ಳಿ. ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನ್, ಟೀ ಪುಡಿ ಅರ್ಧ ಟೇಬಲ್ ಸ್ಪೂನ್. ಇದು 2 ಕಪ್ಪಷ್ಟು ನಮಗೆ ಟೀಗೆ. ಫಸ್ಟ್ ಇದು ಕುದಿಬೇಕು. ಕುದಿದಾದ ನಂತರ ನಾವು ಬೇರೆ ಮಸಾಲ ಪದಾರ್ಥಗಳನ್ನು ಜಜ್ಜಿಟ್ಟಿರುವಂತಹ ಮಸಾಲ ಪದಾರ್ಥಗಳನ್ನು ಹಾಕೋಬೇಕು. ನೋಡಿ, ಇದು ಒಂದ್ಸರಿ ಕುದೀಲಿಕ್ಕೆ ಸ್ಟಾರ್ಟ್ ಆದ ನಂತರ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲ ಪದಾರ್ಥಗಳನ್ನು ಆ್ಯಡ್ ಮಾಡೋಣ. ಇವಾಗ ಬೆಲ್ಲನ ಹಾಕೊತಾ ಇದ್ದೀನಿ. ನಾನೊಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ. ಬೆಲ್ಲ ನಿಮಗೆ ಸಿಹಿಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀಲಿ. ಅದಾದ ನಂತರ ನಾವು ಇದನ್ನ ತೆಗಿಬೋದು. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದಕ್ಕೆ ಬೆಲ್ಲ ಮತ್ತು ಮಸಾಲ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡಿದ್ದೀವಲ್ವ, ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದು ವೇಳೆ ಸಿಹಿ ಆಗಬೇಕು ಅಂತ ಜೇನು ಅಥವಾ ಹನಿ ಹಾಕೋದಿದ್ರೆ ಬಿಸಿ ಇರುವಾಗ ಹಾಕಬಾರ್ದು. ಟೀನ ಸೋಸಿಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ನಾವು ಹನಿ ಮತ್ತು ಲಿಂಬೆ ರಸನ ಸೇರಿಸುವಂಥದ್ದು.
ಬಿಸಿ ಬಿಸಿ ಇರುವಾಗ ಯಾವತ್ತೂ ಯಾವುದೇ ಕಾರಣಕ್ಕೆ ಹನಿ ಮತ್ತು ನಿಂಬೆ ರಸನ ಸೇರಿಸಬಾರ್ದು. ನೋಡಿ, ಟೀ ಚೆನ್ನಾಗಿ ಕುದೀತಾ ಇದೆ. ನಿಮಗೆ ಸ್ಟ್ರಾಂಗ್ ಬೇಕು ಅಂತಂದರೆ ನೀರು ಜಾಸ್ತಿ ಇಟ್ಟು ತುಂಬಾ ಚೆನ್ನಾಗಿ ಕುದಿಸ್ಬೋದು. ಲೈಟಾಗಿ ಬೇಕು ಅಂತಂದರೆ ನೀವು ಒಂದು ಸ್ವಲ್ಪ ಕುದಿದಾಗ ತೆಗೀಬೋದು. ನಾನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಫಿಲ್ಟರ್ ಮಾಡ್ಕೊಳ್ಳಿ. ಹನಿ ಮತ್ತು ನಾವು ಲಿಂಬೆ ರಸ ಹಾಕೋದ್ರಿಂದ ಇದೊಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಇಷ್ಟು ಬಿಸಿಗೆ ನಾವು ಯಾವತ್ತೂ ಹನಿ ಮತ್ತು ಲಿಂಬೆ ರಸ ಹಾಕೋಬಾರ್ದು. ನೋಡಿ, ಸ್ವಲ್ಪ ಸ್ವಲ್ಪ ತಣ್ಣಗಾಗಿದೆ ಟೀ. ಇವಾಗ ನಾನು ಒಂದು 1/4 ನಿಂಬೆ ರಸನ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಹಾಕೊತಾ ಇದ್ದೀನಿ. ಹನಿ ಬೇಕಾದರೆ ಹಾಕೋಬೋದು. ನಾನು ಬೆಲ್ಲ ಹಾಕಿದ್ರಿಂದ ಹನಿ ಹಾಕೊತಾ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಸೂಪರ್ ಹೆಲ್ದಿ ಆಗಿರುವಂತಹ ಟೀ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಟೀ ರೆಡಿಯಾಗಿದೆ. ನೋಡಿ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೇಗೆ ಜಾಸ್ತಿ ಆಗುತ್ತೆ ಅಂತಂದರೆ, ಮುಖ್ಯವಾಗಿ ವಿಟಮಿನ್ ಸಿ ಇರುವಂತಹ ಆಹಾರವನ್ನು ನಾವು ಜಾಸ್ತಿ ತಗೊಂಡಾಗ, ಹಾಗೆಯೇ ಈ ಫಂಗಸ್, ಬ್ಯಾಕ್ಟೀರಿಯಾ, ವೈರಸ್ಗಳ ಎಗೇನ್ಸ್ಟ್ ಆಗಿ ಅಂದರೆ ವಿರುದ್ಧವಾಗಿ ಹೋರಾಡುವಂತಹ ಅಂಶಗಳಿರುವಂತಹ ಪದಾರ್ಥಗಳನ್ನು, ಮಸಾಲೆಗಳ ಇರ್ಬೋದು, ಫುಡ್ ಇರ್ಬೋದು, ನಾವು ಜಾಸ್ತಿ ಇಂಟೇಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಾನು ಇಲ್ಲಿ ಇವತ್ತು ಈ ಟೀಗೆ ಯೂಸ್ ಮಾಡಿರುವಂತಹ ಅರಿಶಿನ ಇರ್ಬೋದು, ಲಿಂಬೆ ಇರ್ಬೋದು. ಈ ಲಿಂಬೆಯಲ್ಲಿ ಹೈ ವಿಟಮಿನ್ ಸಿ ಇರುತ್ತೆ. ಅದಾದ ನಂತರ ಈ ಅರಿಶಿನ, ಶುಂಠಿ ಅಥವಾ ಕಾಳುಮೆಣಸು ಇರ್ಬೋದು, ಚಕ್ಕೆ ಇರ್ಬೋದು, ಇದರಲ್ಲಿ ಎಲ್ಲದರಲ್ಲಿ ಏನು ಅಂತಂದರೆ ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ಎಗೇನ್ಸ್ಟಾಗಿ ಹೋರಾಡುವಂತಹ ಅಂಶಗಳು ಜಾಸ್ತಿ ಇರುತ್ತೆ. ಇದು ನಮ್ಮ ದೇಹದೊಳಗಡೆ ಜಾಸ್ತಿ ಹೋಗ್ತಾ ಇದ್ದಂಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಈ ಟೀಯನ್ನು ಯಾರು ಬೇಕಾದರೂ ಕುಡಿಬೋದು, ಏನು ಸಮಸ್ಯೆ ಇರಲ್ಲ. ಅಂದರೆ ದಿನ ಟೀ ಕಾಫಿ ಕುಡಿಲಿಕ್ಕೆ ಅಭ್ಯಾಸ ಇರುವವರು ಲೈಟಾಗಿ ಈ ಟೀನ ಮಾಡಿ ಕುಡ್ಬೋದು. ತುಂಬ ಸ್ಟ್ರಾಂಗಾಗಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಕೆಲವೊಂದು ಸರಿ ಅದು ಚಕ್ಕೆ ಎಲ್ಲ ಜಾಸ್ತಿ ಹಾಕಿದರೆ ಉಷ್ಣ ಆಗುವಂತಹ ಚಾನ್ಸಸ್ ಇರುತ್ತೆ. ಅದರಿಂದ ತುಂಬ ಜಾಸ್ತಿ ಕಡಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ದಿನ ಕುಡಿಯೋದಿದ್ರೆ ಲೈಟಾಗಿ ಈ ಟೀನ ಮಾಡಿಕೊಂಡು ಕುಡಿಯಿರಿ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವ್ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಎಲ್ರಿಗೂ.